ಬೆಳಗಾವಿ ಜಿಲ್ಲೆಯ ಸೌದತ್ತಿ ಅಥವಾ ಸವದತ್ತಿ ಪುರಾಣ ಪ್ರಸಿದ್ಧ ಶಕ್ತಿ ದೇವತೆಯ ಕ್ಷೇತ್ರವಾಗಿದೆ. ಸೌದತ್ತಿಗೆ ಸೌಗಂಧವರ್ತಿ ಅಥವಾ ಸೌಗಂಧಿಕಾಪುರ ಎಂಬುವ ಪ್ರಾಚೀನ ಹೆಸರಿತ್ತು. ಇದು ತಾಯಿ ರೇಣುಕಾ ಯಲ್ಲಮ್ಮ ಅಥವಾ ತಾಯಿ ಯಲ್ಲಮ್ಮನ ನೆಲವೀಡು. ಇಲ್ಲಿರುವ ಯಲ್ಲಮ್ಮನ ದೇವಸ್ಥಾನವನ್ನು 2000 ವರ್ಷಗಳ ಹಿಂದೆಯೇ ನಿರ್ಮಿಸಲಾಗಿತ್ತು ಎನ್ನಲಾಗಿದೆ. ಆದರೆ ಈಗಿರುವ ದೇವಾಲಯ ಅಷ್ಟು ಪ್ರಾಚೀನವಾಗಿದ್ದಲ್ಲ. ಇದನ್ನು 1514ರಲ್ಲಿ ಬಾಗಿ ಭೂಮಪ್ಪ ನಾಯಕ ಇದನ್ನು ಕಟ್ಟಿಸಿದನೆಂದು ತಜ್ಞರ ಅಭಿಮತವಾಗಿದೆ. ಅಲ್ಲದೆ ದೇವಾಲಯದಲ್ಲಿರುವ ದೇವತೆ ಪದ್ಮಪುಷ್ಪಪಾಣಿಯಾದ ಯಕ್ಷ ಪದ್ಮಾವತಿ ಎಂದು ಕೆಲವು ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ನೂರಾರು ವರ್ಷಗಳಿಂದ ಬೇಡಿ ಬರುವ ಭಕ್ತರ ಕೋರಿಕೆಯನ್ನು ಈಡೇರಿಸುತ್ತಾ ಇಲ್ಲಿ ನೆಲೆಸಿರುವ ತಾಯಿ ಯಲ್ಲಮ್ಮನೇ ಎಂಬುದು ಭಕ್ತರ ಅಚಲ ನಂಬಿಕೆಯಾಗಿದೆ. ಜನಪದರು ಯಲ್ಲಮ್ಮನಿಗೆ ಉದೋ ಉದೋ ಅಂಡ್ರಪ್ಪ ಅಂತ ಹಾಡಿದ್ದಾರೆ. ತಾಯಿಯ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಚಾಲುಕ್ಯ ಹಾಗೂ ರಾಷ್ಟ್ರಕೂಟದ ವಾಸ್ತುಶಿಲ್ಪದಲ್ಲಿರುವ ದೇವಾಲಯದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಯಲ್ಲಮ್ಮನಿಗೆ ವೀರಶೈವ ಸಂಪ್ರದಾಯದಂತೆ ನಿತ್ಯ ಇಲ್ಲಿ ಪೂಜೆ ನಡೆಯುತ್ತದೆ. ಯಲ್ಲಮ್ಮ ದೇವಾಲಯಕ್ಕೆ ಎಲ್ಲ ಜಾತಿ ಮತ ಪಂಥದ ಭಕ್ತರು ಆಗಮಿಸುವುದು ಒಂದು ವಿಶೇಷ. ನಿತ್ಯವೂ ಇಲ್ಲಿಗೆ ಹೊಸ ಹೊಸ ಭಕ್ತರು ಬರುವುದು ಮತ್ತೊಂದು ವಿಶೇಷ. ಯಾಕಂದರೆ ಅಷ್ಟೊಂದು ಶಕ್ತಿಶಾಲಿಯಾಗಿದ್ದಾಳೆ ಇಲ್ಲಿನ ಯಲ್ಲಮ್ಮ. ಯಾವ ದಿನ ನನ್ನ ದೇವಾಲಯಕ್ಕೆ ಹೊಸ ಭಕ್ತರು ಬರೋದಿಲ್ಲವೋ ಅಂದು ತಾನಲ್ಲಿ ಇರುವುದಿಲ್ಲ ಎಂದು ತಾಯಿ ಹೇಳಿದ್ದಾಳೆಂದು ಇಲ್ಲಿನ ಭಕ್ತರ ಅಚಲ ನಂಬಿಕೆಯಾಗಿದೆ. ಮಂಗಳವಾರ ಹಾಗೂ ಶುಕ್ರವಾರಗಳಂದು ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಪ್ರತಿ ಹುಣ್ಣಿಮೆಯ ದಿನವಂತೂ ಜನ ಜಾತ್ರೆಯೇ ನೆರೆದಿರುತ್ತದೆ. ಬನದ ಹುಣ್ಣಿಮೆ, ಭಾರತ ಪೂರ್ಣಿಮೆ ಅಥವಾ ಬರಾತನ ಹುಣ್ಣಿಮೆಯ ದಿನ ಇಲ್ಲಿ ಲಕ್ಷಾಂತರ ಭಕ್ತರು ಸೇರಿ ದೊಡ್ಡ ಜಾತ್ರೆಯನ್ನೇ ಆಚರಿಸುತ್ತಾರೆ. ನಿತ್ಯ ಪುರಾಣಗಳ ರೀತ್ಯ ಭೂಮಿಯಲ್ಲಿ ದಶಾವತಾರನೆತ್ತಿದ ಶ್ರೀಮನ್ನಾರಾಯಣ ಪರಶುರಾಮನ ಅವತಾರ ಎತ್ತಿ ಇಲ್ಲಿ ನೆಲೆಸಿ ತಪಸ್ಸನ್ನು ಆಚರಿಸಿದ್ದನು. ಪರಶುರಾಮನ ತಂದೆ ಜಮದಾಗ್ನಿ ಮಹರ್ಷಿ ಹಾಗೂ ಪರಶುರಾಮನ ತಾಯಿ ರೇಣುಕಾದೇವಿ ಇಲ್ಲಿ ಆಶ್ರಮ ವಾಸಿಗಳಾಗಿದ್ದರು. ಪ್ರತಿನಿತ್ಯ ಯಜ್ಞಕ್ಕೆ ನೀರು ತರಲು ಹೊಳಗೆ ಹೋಗುತ್ತಿದ್ದ ರೇಣುಕಾದೇವಿ ಮರಳಿನಲ್ಲಿ ಮಡಕೆ ಮಾಡಿ ಹಾವನ್ನೇ ಸಿಂಬೆಯಾಗಿಸಿಕೊಂಡು ನೀರು ತರುತ್ತಿದ್ದಳು. ಇದಕ್ಕೆ ಕಾರಣ ಆಕೆಯ ಪಾತಿವ್ರತ್ಯದಲ್ಲಿ ಅಂತಹ ಶಕ್ತಿ ಇರುತ್ತಿತ್ತು. ಒಂದು ದಿನ ಮರಳಿನಲ್ಲಿ ಮಾಡಿದ ಮಡಕೆಗೆ ಆ ತಾಯಿ ನೀರು ತುಂಬಿಸುವಾಗ ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದ ಯಕ್ಷರ ಸರಸದ ಬಿಂಬ ನೀರಿನಲ್ಲಿ ಕಾಣಿಸುತ್ತದೆ. ದೇವಾನು ದೇವತೆ ಯುವತಿಯರು ಜಲಕ್ರೀಡೆ ಆಡುವುದನ್ನು ನೋಡಿ ಮೋಹಿತಳಾಗುತ್ತಾಳೆ. ಹೀಗಾಗಿ ಅವಳು ತರುತ್ತಿದ್ದ ಆ ಮಡಿಕೆಯ ನೀರು ಕರಗಿ ಹೋಗುತ್ತದೆ. ಮತ್ತೆ ಮರಳಿನಲ್ಲಿ ಮಡಿಕೆ ಮಾಡಲು ಸತತ ಪ್ರಯತ್ನ ಮಾಡಿದರೂ ಅದು ಫಲಕಾರಿಯಾಗುವುದಿಲ್ಲ. ಇದೆಲ್ಲವೂ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿ ಕುಪಿತನಾದ ಜಮದಾಗ್ನಿ ತನ್ನ ಪತ್ನಿಗೆ ಶಾಪ ನೀಡುತ್ತಾನೆ. ಶಾಪಗ್ರಸ್ತೆಯಾದ ರೇಣುಕೆಯ ಮೈಯನ್ನು ತೊನ್ನು ಆವರಿಸಿ ಕುಷ್ಠರೋಗಿಯಾಗುತ್ತಾಳೆ. ಆಶ್ರಮದಿಂದಲೂ ಆಕೆಯನ್ನು ಹೊರಗೆ ಹಾಕಲಾಗುತ್ತದೆ. ಹೀಗೆ ಪತಿಯಿಂದ ದೂರಾದ ರೇಣುಕಾ ಮಾತೆ ಸೌದತ್ತಿಯ ಈಗಿನ ಜೋಕುಳ ಬಾವಿ ಬಳಿ ಬಂದು ಯಕ್ಕಯ್ಯ ಜೋಗಯ್ಯ ಎಂಬ ಸಿದ್ಧರ ದರ್ಶನ ಮಾಡಿ ಅವರ ಅಣತಿಯಂತೆ ಜೋಗುಳ ಬಾವಿಯಲ್ಲಿ ಸ್ನಾನ ಮಾಡಿ ಮೈಗೆ ಅರಿಶಿನ ಭಂಡಾರ ಲೇಪಿಸಿಕೊಂಡು ತನ್ನೆಲ್ಲ ರೋಗವನ್ನ ಮುಕ್ತಳಾಗಿಸುತ್ತಾಳೆ ಹಾಗೂ ತನ್ನ ಹಿಂದಿನ ಸುಂದರ ರೂಪವನ್ನು ಪಡೆಯುತ್ತಾಳೆ. ಆ ಸಮಯದಲ್ಲಿ ಈ ಬಾವಿ ಚಿಕ್ಕದಾಗಿತ್ತು, ಆದರೆ ಈಗ ಇದು ಅದ್ಭುತವಾಗಿ ನವೀಕರಣಿಸಲಾಗಿದೆ. ಶಾಪ ವಿಮೋಚನೆ ಆದ ಬಳಿಕ ಮತ್ತೆ ಆಶ್ರಮಕ್ಕೆ ಹಿಂದಿರುಗುವ ಪತ್ನಿಯನ್ನು ಕಂಡು ಕೋಪಾಗ್ನಿಯಿಂದ ಕುದಿಯುತ್ತಿದ್ದ ಜಮದಾಗ್ನಿ ತನ್ನ ಮಗನಿಗೆ ತಾಯಿಯ ತಲೆ ಕತ್ತರಿಸುವಂತೆ ಆಜ್ಞಿಸುತ್ತಾನೆ. ಪರಶುರಾಮ ತಂದೆಯ ವಾಕ್ಯವನ್ನು ಪಾಲಿಸಿ ತಾಯಿಯ ರುಂಡವನ್ನು ತುಂಡರಿಸುತ್ತಾನೆ. ನಂತರ ಮತ್ತೆ ತಂದೆಯನ್ನು ಸಂತೈಸಿ ಅವರ ತಪೋಬಲದಿಂದ ತಾಯಿಗೆ ಮರುಜನ್ಮ ನೀಡಿಸುತ್ತಾನೆ. ಹೀಗೆ 2 ಬಾರಿ ಹುಟ್ಟಿದ ತಾಯಿ ರೇಣುಕಾದೇವಿ ತನ್ನ ಶಾಪ ವಿಮೋಚನೆಗೆ ಕಾರಣವಾದ ಜೋಗುಳ ಬಾವಿಯ ಬಳಿ ಯಲ್ಲಮ್ಮನಾಗಿ ನೆಲೆಸಿ ಭಕ್ತರನ್ನು ಹರಿಸುತ್ತಿದ್ದಾಳೆ ಎಂದು ಜನರ ನಂಬಿಕೆಯಾಗಿದೆ. ಈ ಪವಿತ್ರ ತಾಣದಲ್ಲಿ ಜಮದಾಗ್ನಿ ಹಾಗೂ ಪರಶುರಾಮರ ದೇವಾಲಯಗಳು ಕೂಡ ಇವೆ. ಇಂದಿಗೂ ಈ ದೇವಾಲಯದಲ್ಲಿ ಭಕ್ತರು ಭಂಡಾರ ಅರ್ಪಿಸುವುದು ಪ್ರಮುಖ ಸೇವೆಯಾಗಿದೆ. ಅಲ್ಲದೆ ಮಕ್ಕಳಿಲ್ಲದವರು ಸಂತಾನ ಭಾಗ್ಯಕ್ಕೆ ಹರಕೆ ಹೊತ್ತು ಪರಶುರಾಮರ ತೊಟ್ಟಿಲು ತೂಗುವ ಸೇವೆಯನ್ನು ನಡೆಸಿಕೊಂಡು ಬರುತ್ತಾರೆ. ಹಿಂದೆ ಸೌಗಂಧವರ್ತಿಯಾಗಿದ್ದ ಈ ನಗರವು ಈಗ ಸೌದತ್ತಿಯಾಗಿ ಪರಿವರ್ತನೆಗೊಂಡಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಉತ್ತರ ಕರ್ನಾಟಕಕ್ಕೆ ಹೋದರೆ ದಯವಿಟ್ಟು ಸೌದತ್ತಿಗೆ ಭೇಟಿ ಕೊಡಿ. ಯಲ್ಲಮ್ಮನ ಆಶೀರ್ವಾದವನ್ನು ಪಡೆಯಿರಿ. ಹಾಗೆಯೇ ಜೋಗುಳ ಬಾವಿಯಲ್ಲಿ ಮಿಂದೆದ್ದು ನಿಮ್ಮೆಲ್ಲ ರೋಗ ರುಜಿನಗಳನ್ನು ದೂರ ಮಾಡಿಕೊಳ್ಳಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಉದೋ ಉದೋ ಯಲ್ಲಮ್ಮ.
ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು, ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.